120cc ಇದು ಲಾಸ್ಟ್ ಮಾಡೆಲ್, ಅಂದರೆ ರೀಸೆಂಟಾಗಿ ಲಾಂಚ್ ಆಗಿರೋದು. ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಂದರೆ ಇದರಲ್ಲಿ 2 ಕಲರ್ ಮಾತ್ರ ಬರೋದು, ಡ್ಯುಯಲ್ ಕಲರ್ ಅಂತೇಳಿ, ಸಿಂಗಲ್ ಕಲರ್ ಬರಲ್ಲ ಇದರಲ್ಲಿ. ಇನ್ನೊಂದು ಏನಂದರೆ ಇದರಲ್ಲಿ ಫೀಚರ್ಸ್ ತುಂಬ ಇದೆ. ಆ್ಯಕ್ಚುಲಿ ನಮ್ಮಲ್ಲಿ ಎಂಟರ್ಕ್ ಇದೆ, ಅದೇ ಫೀಚರ್ಸ್ ಇದರಲ್ಲಿ ಜಾಸ್ತಿ ಇದೆ. ಬ್ಲೂಟೂತ್ ಕನೆಕ್ಷನ್ ಮತ್ತು ನ್ಯಾವಿಗೇಷನ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅದೆಲ್ಲ ಇದೆ. ಮತ್ತು ಕಂಫರ್ಟ್ ಜಾಸ್ತಿ. ಸೊ ಬ್ಯಾಕ್ ಸೈಡ್ ಕೂರೋರಿಗೆ ಕೂಡ ಬ್ಯಾಕ್ ರೆಸ್ಟ್ ಅಂತೇಳಿ ತುಂಬ ಬರ್ತದೆ ಇದರಲ್ಲಿ. ಮತ್ತು ಡೇ ರನ್ನಿಂಗ್ ಲೈಟ್, ಹಜಾರ್ಡ್ ಇಂಡಿಕೇಟರ್ ಅದರದ್ದು ಎಲ್ಲ ಬರ್ತದೆ ಇದರಲ್ಲಿ. ಮತ್ತು ಬೂಟ್ ಸ್ಟೋರೇಜ್ ಉಂಟಲ್ಲ, 33 ಲೀಟ್ರ್ ಬರ್ತದೆ ಇದರಲ್ಲಿ ಬ್ಯಾಕ್ ಸೈಡ್. ಫ್ರಂಟ್ ನಿಮಗೆ 2 ಲೀಟ್ರ್ ಗ್ಲೋ ಬಾಕ್ಸ್ ಬರ್ತದೆ, ಫ್ಯೂಲ್ ಎಲ್ಲ ಹಾಕೋದು ಎದುರುಗಡೆ ಬರ್ತದೆ ಇದರಲ್ಲಿ. ಎಲೆಕ್ಟ್ರಿಕ್ O9 ಅಂತೇಳಿ ಬೇಸ್ ಮಾಡೆಲ್. ಇದರದ್ದು ITC ರೇಂಜ್ 90 ಕಿಲೋಮೀಟರ್ ಇದೆ, ಬಟ್ ಎವರೇಜ್ 75 ಸಿಗುತ್ತೆ ಬೇಸ್ ಮಾಡೆಲ್. ಇದರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು 1 ಲಕ್ಷ ಆಗುತ್ತೆ. ಟಾಪ್ ಎಂಡ್ಗೆ ನಿಮಗೆ ಎಕ್ಸ್-ಶೋರೂಮ್ 150 ಆಗುತ್ತೆ. ಟೋಟಲ್ ಟಾಪ್ ಎಂಡ್ ಮೈಲೇಜ್ ನಿಮಗೆ 180 ಸಿಗುತ್ತೆ. ಇದು ಬೇಸ್ ಸ್ಟಾರ್ಟಿಂಗ್ 75 ರೇಂಜ್. ಇದು 2.3 ಕಿಲೋವ್ಯಾಟ್ ಬ್ಯಾಟ್ರಿ ಬರೋದು ಇದರಲ್ಲಿ. ಸಂಸ್ಥೆಯ ಸಂಸ್ಥಾಪಕರೇ, ಮಾಲಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ಯಾಮ್ರಾದವರು, ಸ್ಟುಡಿಯೋದವರು ಎಲ್ಲರನ್ನ ಕೇಳಿಕೊಳ್ತಾ, ನಾನು ಮೊದಲೇ ಹೇಳಿದ್ದೇನೆ ಭಾಷಣ ಮಾಡಲಿಕ್ಕಾದರೆ ನಾನು ಬರೋದಿಲ್ಲ ಅಂತ ಹೇಳಿಕೊಂಡು, ಅಂತೂ ವೇದಿಕೆಗೆ ಬಂದ ಮೇಲೆ ಒಂದು ಹಿತನುಡಿಯನ್ನು ಹೇಳುವಂಥ ಉದ್ದೇಶದಿಂದ ಬಂದಿದ್ದೇನೆ. ಬಹುಶಃ ಅಡಿಗ ಮೋಟಾರ್ಸ್ ನಾನು ತಿಳಿದ ಮಟ್ಟಿಗೆ ತುಂಬ ಒಂದು ಉತ್ತಮ ವ್ಯವಸ್ಥೆಯಲ್ಲಿ ಮುಂದೆ ನಡೀತಾ ಬರ್ತಕ್ಕಂಥ ಒಂದು TVS ಮೋಟಾರ್ಸ್ ಕಂಪೆನಿ ಆಗಿರ್ತದೆ. ಅದರ ಕಾರಣ ಇದಕ್ಕೆಲ್ಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಹಾಗೂ ಮಾಲಕರು ಇರ್ಬೋದು, ಸಂಸ್ಥಾಪಕರು ಇರ್ಬೋದು. ಅದೇ ರೀತಿ ಇವತ್ತು ಬಿಡುಗಡೆಗೊಂಡಿರ್ತಕ್ಕಂಥ ಈ 2 ದ್ವಿಚಕ್ರ ವಾಹನಗಳು ಇನ್ನು ಮುಂದೆ ಈ ಸಂಸ್ಥೆಯಿಂದ ಹೆಚ್ಚು ಮಾರಾಟವಾಗಿ ಈ ಸಂಸ್ಥೆಗೆ ಉತ್ತಮ ಹೆಸರು ಬರಲಿ, ಹೆಚ್ಚು ಲಾಭದಾಯಕ, ಅಂದರೆ ಸಂಸ್ಥೆ ಬೆಳಿಬೇಕಿದ್ರೆ ಒಂದು ಲಾಭದಾಯಕ ದೃಷ್ಟಿಯಿಂದಲೇ ಇಟ್ಟುಕೊಂಡು ಮಾಡುವಂಥದ್ದು. ಲಾಭವನ್ನು ಗಳಿಸಲಿ, ಉತ್ತಮ ಶ್ರೇಯಸ್ಸನ್ನು ಇನ್ನು ಗಳಿಸಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಇನ್ನಷ್ಟು ಸಂಸ್ಥೆಗಳನ್ನು ತಯಾರಿಸುವಂಥ ಒಂದು ಭಾಗ್ಯ ಈ ಸಂಸ್ಥೆಗೆ ಒದಗಿ ಬರಲಿ, ಇನ್ನಷ್ಟು ಕಡೆ ಸ್ಥಾಪನೆ ಮಾಡುವಂಥ ಒಂದು ಭಾಗ್ಯ ಒದಗಿ ಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸ್ಥಳದ ಎಲ್ಲ ದೈವದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತು TVS ಸಂಸ್ಥೆಯ ಕಡಬದ ಡೀಲರ್ಶಿಪ್ಪನ್ನು ಹೊಂದಿರುವಂತಹ ಅಡಿಗ ಮೋಟರ್ಸ್ ಇಲ್ಲಿ ನಾವು ಇವತ್ತು ಒಂದು ನೂತನ 2 ದ್ವಿಚಕ್ರ ವಾಹನಗಳು, ಒಂದು ಜುಪಿಟರ್ 125 DT ಇರ್ಬೋದು, ಇನ್ನೊಂದು ಅದೇ TVS ಕಂಪೆನಿಯ ಹೊಸ ತಂತ್ರಜ್ಞಾನದ EV ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳಿದರೆ ಸ್ಕೂಟಿ ಇರ್ಬೋದು. ಇದನ್ನು ನಾವು ಈಗಾಗಲೇ ಲಾಂಚ್ ಮಾಡಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರುವಂಥ ಗಣ್ಯರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಕಂಪೆನಿಯ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಏನು ಅಂತೇಳಿ ಹೇಳಿದರೆ, ಒಂದು ಸ್ವಲ್ಪ ಈ ಫ್ಯಾಷನಿಗೆ ಒಂದು ಸ್ವಲ್ಪ ಯುವಕರಿರ್ಬೋದು ಅಥವಾ ಒಂದಿಷ್ಟು ಜನರು ಮೊರೆ ಹೋಗುವ ಕಾರಣ ಒಂದಿಷ್ಟು ಆಕರ್ಷಕವುಳ್ಳಂಥ ಒಂದಿಷ್ಟು ದ್ವಿಚಕ್ರ ವಾಹನಗಳ ಅಗತ್ಯತೆ ಇವತ್ತಿನ ಈ ಟ್ರೆಂಡಿಗಿದೆ. ಅದೇ ರೀತಿಯಲ್ಲಿ ಈ ಸಂಸ್ಥೆ ಅದನ್ನು ಮನಗೊಂಡು ಇವತ್ತು ಒಂದು ಆಕರ್ಷಣೀಯವಾದಂಥ ಒಂದು ಜುಪಿಟರ್ ಈ ಸಂಸ್ಥೆ ಈಗಾಗಲೇ ಇದರ ಮೊದಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಇದೊಂದು ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಈ ಒಂದು TVS ಜುಪಿಟರ್ 125 ಡ್ಯುಯಲ್ ಟೋನನ್ನು ಇವತ್ತೀಗ ಇಲ್ಲಿ ಲಾಂಚನ್ನು ಮಾಡಿದೆ. ಹಾಗೆ ಇವತ್ತು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಿನ ಒಂದು ಟ್ರೆಂಡಲ್ಲಿ ನಮ್ಮ ಒಂದು ಪರಿಸರವನ್ನು ಮನದಲ್ಲಿಟ್ಟುಕೊಂಡು ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಎಲ್ಲ ಕಂಪನಿಯವರು ಕೂಡ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಅಗತ್ಯತೆ ಇದೆ. ಅದೇ ರೀತಿಯಲ್ಲಿ ಇವತ್ತು TVS ಕೂಡ ಇವತ್ತು ಒಂದು ಎಲೆಕ್ಟ್ರಾನಿಕ್ ಸ್ಕೂಟಿಯನ್ನು ಇವತ್ತು ಲಾಂಚನ್ನು ಮಾಡಿದೆ. ಇದರ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತೇಳಿ ಹೇಳಿದರೆ, ಇವತ್ತು ಈ ಕಡಬ ಪರಿಸರದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಗ್ಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸಬೇಕಾದ ಅಗತ್ಯತೆ ಇದೆ. ಯಾಕಂತ ಹೇಳಿದರೆ ಒಂದಿಷ್ಟು ಜನಗಳಿಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಈಗ ಅದು ಕಾಸ್ಟ್ ಎಫಿಷಿಯೆಂಟ್ ಆದರೂ ಕೂಡ ಒಂದಿಷ್ಟು ಸಮಯ ಕಳೆದ ಮೇಲೆ ನಾವು ಈ ಬ್ಯಾಟ್ರಿಯನ್ನು ರಿಪ್ಲೇಸ್ ಮಾಡುವಂಥ ಸಮಯದಲ್ಲಿ ಅದರ ಕಾಸ್ಟ್ ತುಂಬ ಆಗ್ತದೆ ಅಂತ ಹೇಳುವಂಥ ಒಂದು ಕೆಲವು ಮಿತ್ಗಳಿದೆ. ಅದನ್ನು ಜನರಿಗೆ ಅರಿವನ್ನು ಮೂಡಿಸಬೇಕಾದ ಅಗತ್ಯತೆ ಇದೆ ಈ ಒಂದು ಇದರಲ್ಲಿ.
ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳಿದ್ರೆ ನಮಗೆ ಇವತ್ತದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರ್ಬೋದು ಅಥವಾ ಕಾಸ್ಟ್ ಇಫೆಕ್ಟಿವ್ ಇರ್ಬೋದು. ಇದನ್ನು ಜನಗಳಿಗೆ ತಿಳಿಸಿ ಈ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಬರಲಿ, ಆದಷ್ಟು ವಾಹನಗಳು ಇದರ ಒಂದು ಮಾಲಕತ್ವದಲ್ಲಿ ಮಾರಾಟ ಆಗಲಿ, ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಧನ್ಯವಾದ. ಈ ಪ್ರೋಗ್ರಾಮ್ ಅನ್ನು ಬಂದು ಚೆನ್ನಾಗಿ ಹಾಕಿಕೊಟ್ಟ ನಮ್ಮ ಅತಿಥಿಗಳಿಗೆ ಚಿಕ್ಕದಾಗಿ ನಮ್ಮ ಕಡೆಯಿಂದ ಒಂದು ಗೌರವ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಈ ನೂತನ ವಾಹನದ ಬಿಡುಗಡೆ ಮಾಡಿದಂಥ ಕಡಬದ ಹಿರಿಯ ವಕೀಲರಾದ ಶ್ರೀ ಮನೋಹರ್ ಸಬರೋಡ್ ಸರ್ ಇವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಕೃಷ್ಣ ಸರ್, ಇವರು ಯುವ ಉದ್ಯಮಿ, ವಿಡಿಯೋ ಫೋಟೋವನ್ನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಹಾಗೂ ಮಾಧ್ಯಮ ಮಿತ್ರರು, ಗ್ರಾಹಕ ಮಿತ್ರರು ಹಾಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.